ಕರುಣೆಯಿಟ್ಟು ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ. ಪ್ರಭುವಿನ ಮಂದಿರದಲ್ಲಿ ನಮ್ಮಿಂದ ಶುಭಮಂಗಳ. ಪ್ರಭುವೇ ದೇವನು ನಮ್ಮ ಮೇಲೆ ಜ್ಯೋತಿಯನ್ನು ಬೆಳಗಿದವನು. ಪ್ರದಕ್ಷಿಣೆ ಮಾಡಿರಿ ಬಲಿಪೀಠದ ಸುತ್ತ ಹಿಡಿದು ರೆಂಬೆಗಳನ್ನು ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ഹല്ലേലൂയ ഹല്ലേലൂയ. നമുക്ക് വചനം നേറ്റിയെല്ലാം ഇന്ന് എല്ലാവരും നേറ്റി ചൊല്ലിച്ചേ ആ വചനം 25 മുതൽ ಎಲ್ಲರೂ ಪುನರುಚ್ಚರಿಸಿ ಈ ವಾಕ್ಯಗಳನ್ನು. 24 മുതൽ 24ರಿಂದ ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಗಟ್ಟಿಯಾಗಿ ಎಲ್ಲರೂ ಗಟ್ಟಿಯಾಗಿ ಹೇಳಿ, ಹರ್ಷಿಸಿ ಆನಂದಿಸೋಣ ಇಂದು. ರಕ್ಷಿಸು ಪ್ರಭು, ರಕ್ಷಿಸು ದಯವಿಟ್ಟು. ಸುಕ್ಷೇಮ ನೀಡು ಪ್ರಭು, ಕರುಣೆ ಇಟ್ಟು. ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ. ಪ್ರಭುವಿನ ಮಂದಿರದಲ್ಲಿ ನಮ್ಮಿಂದ ಶುಭಮಂಗಳ. ಪ್ರಭುವೇ ದೇವನು ನಮ್ಮ ಮೇಲೆ ಜ್ಯೋತಿಯನ್ನು ಬೆಳಗಿದವನು. ಪ್ರದರ್ಶನೆ ಮಾಡಿರಿ ಬಲಿಪೀಠದ ಸುತ್ತ ಹಿಡಿದು ರೆಂಬೆಗಳನ್ನು ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. പ്രൈസ് ദി ലോർഡ്. ಪ್ರೈಸ್ ದ ಲಾರ್ಡ್. ഹല്ലേലൂയ. ಹಲ್ಲೆಲೂಯ. 26 വാക്യം ശ്രദ്ധിച്ചേ ഒന്ന്. 26ನೇ ವಾಕ್ಯವನ್ನು ಗಮನಿಸಿ. കർത്താവിന്റെ നാമത്തിൽ വരുന്നവൻ അനുഗ്രഹീതൻ. ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ. ഞങ്ങൾ കർത്താവിന്റെ ആലയത്തിൽ നിന്ന് നിങ്ങളെ ആശീർവദിക്കും. ನಾವು ಕರ್ತರ ಆಲಯದಲ್ಲಿ ನಿಂತು ನಿಮ್ಮನ್ನು ಸ್ತುತಿಸುತ್ತಿದ್ದೇವೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. നമുക്ക് എഴുന്നേറ്റ് നിൽക്കാം. ಸ್ವಲ್ಪ ಎದ್ದು ನಿಂತುಕೊಳ್ಳಿ. നമുക്ക് ഇരുകരങ്ങളൊന്ന് ഉയർത്താം. ಕೈಗಳನ್ನು ಮೇಲಕ್ಕೆತ್ತಿ കർത്താവിനെ സ്തുതിക്കാം. ಕರ್ತರನ್ನು ಸ್ತುತಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಸ್ತೋತ್ರ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಆರಾಧನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಸ್ತುತಿ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಸ್ತುತಿ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೆಹೂದ ಮಕ್ಕಳು ഒലിവ് കൊമ്പുകളും ഇലകളും കൈകളിലേന്തിയാണ് യേശുവിന് ഓശാന പാടിയത്. ഒരു ಒಲಿವ್ ಮರದ ಎಲೆಗಳನ್ನು ತೆನೆಗಳನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡು ಯೇಸುವನ್ನು ಹೊಗಳಿದರು. അവരുടെ വസ്ത്രങ്ങൾ വഴിയിൽ വിരിച്ചാണ് യേശുവിനെ സ്വാഗതം ചെയ്തത്. ಅವರ ಬಟ್ಟೆಗಳನ್ನು ರಸ್ತೆಯಲ್ಲಿ ಹಾಸಿ ಅವರು ಯೇಸುವನ್ನು ಸ್ವಾಗತಿಸಿದರು. നമ്മൾ നമ്മെ തന്നെ സമർപ്പിക്കുക. ನಾವು ನಮ್ಮನ್ನೇ ಸಮರ್ಪಿಸೋಣ. രക്ഷകനായ ക്രിസ്തുവിന് ഹൃദയത്തിൽ സ്ഥാനം കൊടുക്കുക. ರಕ್ಷಕರಾದ ಯೇಸು ಕ್ರಿಸ್ತರಿಗೆ ನಮ್ಮ ಹೃದಯದಲ್ಲಿ ಅವರಿಗೆ ಸ್ಥಾನವನ್ನು ಕೊಡೋಣ. എന്തുമാത്രം നീ ഹൃദയത്തിൽ യേശുവിനെ സ്വീകരിക്കുന്നുവോ, ಎಷ್ಟೊಂದು ನೀನು ಹೃದಯದಲ್ಲಿ ಯೇಸುವನ್ನು ಸ್ವೀಕರಿಸುತ್ತೀಯೋ അത്രമാത്രം ദൈവത്തിന്റെ കൃപ നിന്നിലേക്ക് ഒഴുകി വരും. ಅಷ್ಟೊಂದು ಹೆಚ್ಚಾಗಿ ದೇವರ ಕೃಪೆಯು ನಿನ್ನಲ್ಲಿಗೆ ಹರಿದು ಬರುವುದು. സങ്കീർത്തനം 118 വായിച്ച പോലെ, ಕೀರ್ತನೆ 118ರಲ್ಲಿ ನಾವು ಓದಿದ ಹಾಗೆ, ഇത് കർത്താവ് നൽകിയ ദിവസമാണല്ലോ, ಇದು ಕರ್ತರು ನಮಗೆ ನೀಡಿದಂತಹ ದಿನವಾಗಿದೆ. നമുക്കെന്ന് സന്തോഷിച്ച് ആനന്ദിക്കാം. ಇವತ್ತು ಸಂತೋಷಿಸಿ ಉಲ್ಲಾಸಿಸೋಣ. ഒരു ദൈവം എനിക്ക് വേണ്ടി ജനിച്ചു, ಒಂದು ದೇವರು ನಮಗೋಸ್ಕರ ಇದ್ದಾರೆ. ഒരു ദൈവം എനിക്ക് വേണ്ടി മരിച്ചു, ಒಬ್ಬರು ದೇವರು ನನಗೋಸ್ಕರ ಮರಣ ಹೊಂದಿದ್ದಾರೆ. ഒരു ദൈവം എനിക്ക് വേണ്ടി ഉയർത്തെഴുന്നേറ്റു, ಒಬ್ಬರು ದೇವರು ನನಗೋಸ್ಕರ ಪುನರುತ್ಥಾನ ಹೊಂದಿದ್ದಾರೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. നമുക്ക് വിശുദ്ധ ബലിക്കായി ഒരുങ്ങാം. ಬಲಿ ಪೂಜೆಗೋಸ್ಕರ ತಯಾರಾಗೋಣ.
ಕರೆಯುತ್ತಿಯರು, ನಿನ್ನನ್ನೇ ಕರೆಯುತ್ತಿಯರು. ಆನಂದ ಕೊಡಲು, ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಯರು, ನಿನ್ನನ್ನೇ ಕರೆಯುತ್ತಿಯರು. ಹೊರೆ ಹೊತ್ತು ಬಳಲಿ ನೊಂದ ಮಗನೇ, ಕಾರ್ಗತ್ತಲ ಮಾರ್ಗದಲ್ಲಿ ಅಲೆಯುವ ಮಗಳೇ, ಹೊರೆ ಹೊತ್ತು ಬಳಲಿ ನೊಂದ ಮಗನೇ, ಕಾರ್ಗತ್ತಲ ಮಾರ್ಗದಲ್ಲಿ ನಡೆಯುವ ಮಗಳೇ, ನಿನ್ನನ್ನು ರಕ್ಷಿಸಲು ಕರವ ಚಾಚಿ ಶ್ರೀ ಯೇಸು ಕರೆಯುತ್ತಿಹರು, ನಿನ್ನನ್ನು ರಕ್ಷಿಸಲು ಕರವ ಚಾಚಿ ಶ್ರೀ ಯೇಸು ಕರೆಯುತ್ತಿಹರು. ಆನಂದ ಕೊಡಲು, ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ಅಲೆಯುವ ಮಗನೇ, ನಿನಗಾಗಿ ಬಲಿಯಾದ ಪ್ರೇಮದಾತ ಜೊತೆಗಿದ್ದು ಪ್ರೀತಿಸುತ್ತಾರೆ. ನಿನಗಾಗಿ ಬಲಿಯಾದ ಪ್ರೇಮದಾತ ಜೊತೆಗಿದ್ದು ಪ್ರೀತಿಸುತ್ತಾರೆ. ಆನಂದ ಕೊಡಲು, ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ಆನಂದ ಕೊಡಲು, ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ಆನಂದ ಕೊಡಲು, ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ಆನಂದ ಕೊಡಲು, ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು, ನಿಮ್ಮನ್ನೇ ಕರೆಯುತ್ತಿಹರು. ಇವತ್ತಿನ ಬಲಿಪೂಜೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ರಾಬರ್ಟ್ ಡಿಸೋಜಾ, ಜನಾರ್ದನ, ಚನಕ್ರಾಸ್ತ, ಸ್ವೀಡನ್, ಪ್ರಿಷಲ್, ಲೀಡಿಯಾ ಸಲ್ಡಾನಾ, ದಿಶಾನ್, ರೋಷನ್ ಮಂತೇರೋ ಹಾಗೂ ಆತ್ಮಗಳಿಗಾಗಿ ಕೊಡುವಂಥ ಬಲಿಪೂಜೆಗಳು ಲಿಗೋರಿ ಡಿಸೋಜಾ, ತೆರೇಸಾ ಜೋಕಿಮ್ ಡಿಸೋಜಾ, ಫ್ಲೋರಾ ಮಂತೇರೋ, ಮ್ಯಾಕ್ಸಿಮ್ ಮಂತೇರೋ, ನ್ಯಾನ್ಸಿ ಫ್ಯಾಮಿಲಿ ಆಲ್ ಸೋಲ್ಸ್ ಎಲ್ಲ ಆತ್ಮಗಳಿಗಾಗಿ, ಆಗ್ನಿಸ್ ಡಿಸೋಜಾ, ಕರ್ನೇಲಿಸ್ ಡಿಸೋಜಾ, ರೋಷನ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಅವರ ಕುಟುಂಬದ
ಸತ್ತವರ ಎಲ್ಲ ಆತ್ಮಗಳಿಗಾಗಿ ಈ ಬಲಿಪೂಜೆಯನ್ನು ಕೊಡುತ್ತಾರೆ. ಇವರಿಗಾಗಿ ಇವತ್ತಿನ ಈ ಬಲಿಪೂಜೆಯಲ್ಲಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ. എല്ലാ നിയോഗങ്ങളെയും കർത്താവിന് സമർപ്പിക്കുക. പ്ലേസ് ഓൾ യുവർ ഇൻറ്റൻഷൻസ് ഇൻ ദ ഹാൻഡ്സ് ഓഫ് ജീസസ്, യുവർ ഓൺ ഇൻറ്റൻഷൻസ്. ನಿಮ್ಮೆಲ್ಲ ಬೇಡಿಕೆ ಕೋರಿಕೆಗಳನ್ನು ಪ್ರಭು ಯೇಸು ಕ್ರಿಸ್ತರ ಪಾದಗಳಲ್ಲಿ ಸಮರ್ಪಿಸಿ ನಮಗೆ ಈ ಬಲಿಪೂಜೆಯನ್ನು ಅರ್ಪಿಸೋಣ. എഫേസ്യർക്കെഴുതിയ ലേഖനം 2-ാം അധ്യായം 19-ാം വാക്യം. ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 19ನೇ ವಾಕ್ಯ. ഇനിമേൽ നിങ്ങൾ അന്യരോ പരദേശികളോ അല്ല, ಇನ್ನು ಮೇಲೆ ನೀವು ಅನ್ಯರೂ ಅಲ್ಲ, ಪರದೇಶಿಗಳೂ ಅಲ್ಲ, വിശുദ്ധരുടെ സഹപൗരരും ദൈവഭവനത്തിലെ അംഗങ്ങളുമാണ്. ನೀವು ಸಂತರ ಜೊತೆಯಲ್ಲಿ ವಾಸ ಮಾಡೋರು, ಪವಿತ್ರ ಧರ್ಮಸಭೆಯ ಅಂಗಗಳು ಆಗಿದ್ದೀರಿ. നമുക്കെല്ലാവർക്കും ചേർന്ന് വിശുദ്ധ ബലി ആരംഭിക്കാം. ತಲೆಬಾಗಿ ನಾವು ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯೋ ಭರವಸೆಯೋ ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯನ್ನು ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೇ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಆಸಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಕರ್ತನೇ, ದೇವರಲ್ಲಿ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು? ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು
ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀನೆ ಶಕ್ತನು ಸರ್ವಶಕ್ತನು ವಾಕ್ಯವ ಬದಲಾಗದು ನೀನೆ ಶಕ್ತನು ಸರ್ವಶಕ್ತನು ವಾಕ್ಯವು ಬದಲಾಗದು ನಿನಗೆ ಸಮನ ಯಾರು ನಿನಗೆ ಸಮನ ಯಾರು ನಿನಗೆ ಸಮನ ಯಾರು ನಿನಗೆ ಸಮನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನ ಯಾರು ಪರಲೋಕವನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ ಪರಲೋಕವನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು ನಿನಗೆ ಸಮನ ಯಾರು ನಿನಗೆ ಸಮನ ಯಾರು ನಿನಗೆ ಸಮನ ಯಾರು ನಿನಗೆ ಸಮನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ 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 ನಿನಗೆ ಸಮನ ಯಾರು ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೇನ್. ನಿಖಿಲೇಶ್ವರನಿಗೆ ನಮನ ಕ್ರಿಸ್ತೇಶ್ವರನಿಗೆ ನಮನ ನಿಖಿಲೇಶ್ವರನಿಗೆ ನಮನ ಕ್ರಿಸ್ತೇಶ್ವರನಿಗೆ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ತನುವುದರಕನೆ ನಮನ ಆತ್ಮೋದರಕನೆ ನಮನ ತನುವುದರಕನೆ ನಮನ ಆತ್ಮೋದರಕನೆ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ.
ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನೋತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ನಿ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ആകാശവും ഭൂമിയും സൃഷ്ടിച്ച സർവത്തിന്റെ ഉടമയായ ಆಕಾಶವು ಭೂಮಿಯು ಸೃಷ್ಟಿಸಿದ ദൈവത്തെ സ്തുതിച്ചുകൊണ്ട് ದೇವರನ್ನು ಸ್ತುತಿಸಿಕೊಂಡು കരങ്ങളും ഉയർത്തി ಕರಗಳನ್ನು ಎತ್ತಿ നമുക്ക് അവിടുത്തെ ഒരിക്കൽ മഹത്വപ്പെടുത്താം. ನಾವು ದೇವರನ್ನು ಮಹಿಮೆಪಡಿಸೋಣ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ഹല്ലേലൂയ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಿರಿಯರೇ ಕರೆಗಲಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, 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 Hallelujah, 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 Hallelujah. ಸಂದರಲ್ಲಿ ಸಮೃದ್ಧನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಸುತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 20 ವಾಕ್ಯ 22ರಿಂದ 38 ತನಕ. ಈಗಲಾದರೂ ಪವಿತ್ರಾತ್ಮ ಪರವಶನಾಗಿ
ನಾನು ಜೆರುಸಲೇಮಿಗೆ ಹೋಗುತ್ತಿದ್ದೇನೆ. ಅಲ್ಲಿ ನನಗೇನು ಸಂಭವಿಸೋದೋ ತಿಳಿಯದು. ಸೆರೆಮನೆ ಹಾಗೂ ಸಂಕಷ್ಟಗಳು ನನಗಾಗಿ ಕಾದಿವೆ ಎಂದು ಪವಿತ್ರಾತ್ಮ ಪ್ರತಿಯೊಂದು ಪಟ್ಟಣದಲ್ಲೂ ಕೊಟ್ಟ ಎಚ್ಚರಿಕೆ ಮಾತ್ರ ಸ್ಪಷ್ಟವಾಗಿದೆ. ನನಗಾದರೂ ನನ್ನ ಪ್ರಾಣವು ತೃಣಕ್ಕೆ ಸಮಾನ. ಪ್ರಭು ಯೇಸು ನನಗೆ ವಿಧಿಸಿದ ಆಯೋಗವನ್ನು, ಅಂದರೆ ದೈವಾನುಗ್ರಹ ಕುರಿತಾದ ಶುಭ ಸಂದೇಶವನ್ನು ಸಾಕ್ಷ್ಯಪೂರ್ವಕವಾಗಿ ಸಾರುವ ಆಯೋಗವನ್ನು ಪೂರೈಸುತ್ತಾ ನನ್ನ ಬಾಳಿನ ಗುರಿಯನ್ನು ಮುಟ್ಟುವೆನಾದರೆ ನನಗೆ ಅಷ್ಟೇ ಸಾಕಾಗಿದೆ. ಇಗೋ, ಇಷ್ಟು ದಿನ ದೇವರ ಸಾಮ್ರಾಜ್ಯವನ್ನು ಪ್ರಕಟಿಸುತ್ತಾ ನಿಮ್ಮ ಮಧ್ಯೆ ಸಂಚರಿಸಿದ ನನ್ನ ಮುಖವನ್ನು ಇನ್ನು ಮುಂದೆ ನೀವು ಯಾರೂ ಕಾಣಲಾರರಿ ಎಂದು ನಾನು ಬಲ್ಲೆ. ಇಂತಿರಲು ನಾನು ನಿಮಗೆ ಸಾರಿ ಹೇಳುವುದೇನೆಂದರೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದಕ್ಕೆ ನಾನು ಹೊಣೆಯಲ್ಲ. ಏಕೆಂದರೆ ದೈವ ಯೋಚನೆಯನ್ನು ಕಿಂಚಿತ್ತೂ ಮರೆಮಾಚದೆ ತಿಳಿಯಪಡಿಸಿದ್ದೇನೆ. ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರಾತ್ಮ ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿರಿ. ನಾನು ಹೋದ ಬಳಿಕ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯೆ ನುಗ್ಗುವವು ಎಂದು ನಾನು ಬಲ್ಲೆ. ಅವು ಮಂದೆಗೆ ಹಾನಿ ಮಾಡದೆ ಬಿಡವು. ಇದಲ್ಲದೆ ನಿಮ್ಮಲ್ಲೇ ಕೆಲವರು ಎದ್ದು ಭಕ್ತ ವಿಶ್ವಾಸಿಗಳನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳಲು ಅಸತ್ಯವಾದುಗಳನ್ನು ಹೇಳುವರು. ಆದುದರಿಂದ ಎಚ್ಚರಿಕೆ. ನಾನು 3 ವರ್ಷಗಳ ಕಾಲ ಹಗಲಿರುಳು ಕಣ್ಣೀರಿಡುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದ್ದೇನೆಂಬುದನ್ನು ಮರೆಯಬೇಡಿ. ಈಗ ನಿಮ್ಮನ್ನು ದೇವರ ಕೈಗೂ ಅವರ ಅನುಗ್ರಹ ಸಂದೇಶಕ್ಕೂ ಒಪ್ಪಿಸಿಕೊಡುತ್ತೇನೆ. ಅದು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲದು ಮಾತ್ರವಲ್ಲ, ಪಾವನ ಪುರುಷರ ಬಾಧ್ಯತೆಯಲ್ಲಿ ಭಾಗಿಗಳಾಗುವಂತೆ ಮಾಡಬಲ್ಲದು. ನಾನು ಯಾರ ಬೆಳ್ಳಿ ಬಂಗಾರಕ್ಕೂ ಬಟ್ಟೆ ಬರೆಗೂ ಆಶೆಪಟ್ಟವನಲ್ಲ. ನನ್ನ ಹಾಗೂ ನನ್ನ ಸಂಗಡಿಗರ ಅವಶ್ಯಕತೆಗಳನ್ನು ನೀಗಿಸಲು ಈ ಕೈಗಳೇ ದುಡಿಯುವೆಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ. ಹೀಗೆ ಕಷ್ಟಪಟ್ಟು ದುಡಿದು ದುರ್ಬಲರಿಗೆ ನೆರವಾಗಬೇಕೆಂಬುದು ನಾನು ನಿಮಗೆ ಹಲವಾರು ವಿಧದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಕೊಳ್ಳುವ ಕೈಗಿಂತ ಕೊಡುವ ಕೈ ಧನ್ಯವಾದುದು ಎಂಬ ಯೇಸುಸ್ವಾಮಿಯ ಮಾತುಗಳನ್ನು ನೆನಪಿನಲ್ಲಿಡಿ. ಇಷ್ಟು ಹೇಳಿದ ಮೇಲೆ ಪೌಲನು ಅವರೆಲ್ಲರ ಸಂಗಡ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು. ಅನಂತರ ಅವರು ಅವನನ್ನು ತಬ್ಬಿಕೊಂಡು ಮುದ್ದಿಟ್ಟು ಬೀಳ್ಕೊಟ್ಟರು. ಅವರ ಕಣ್ಣಲ್ಲಾದರೂ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 Hallelujah. ಸಂತ ಮತ್ತಾಯನು ಅರ್ಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 Hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 16 ವಾಕ್ಯಗಳು 5ರಿಂದ. ಶಿಷ್ಯರು ಬುದ್ಧಿಯನ್ನು ಕಟ್ಟಿಕೊಳ್ಳುವುದನ್ನು ಮರೆತು ಸರೋವರದ ಆಚಿದಡಕ್ಕೆ ಬಂದರು. ಯೇಸುಸ್ವಾಮಿ ಅವರಿಗೆ, ಎಚ್ಚರಕ್ಕೆ, ಫರಿಸಾಯರ ಹಾಗೂ
ಸದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದರು. ತಾವು ರೊಟ್ಟಿ ತಂದಿಲ್ಲವಾದ ಕಾರಣ ಯೇಸು ಹೀಗೆ ಹೇಳುತ್ತಿದ್ದಾರೆಂದು ಶಿಷ್ಯರು ತಮ್ಮಲ್ಲೇ ಮಾತನಾಡಿಕೊಳ್ಳಲಾರಂಭಿಸಿದರು. ಇದನ್ನು ಗಮನಿಸಿದ ಯೇಸು, ಅಲ್ಪವಿಶ್ವಾಸಿಗಳೇ, ರೊಟ್ಟಿಯನ್ನು ತಂದಿಲ್ಲವೆಂದು ನಿಮ್ಮಲ್ಲಿ ಚರ್ಚೆ ಏಕೆ? ಏನು ನಿಮಗಿನ್ನೂ ಅರಿವಿಲ್ಲವೇ? 5 ರೊಟ್ಟಿಗಳಿಂದ ನಾನು 5,000 ಜನರನ್ನು ತೃಪ್ತಿಪಡಿಸಿದ್ದು ನಿಮಗೆ ಜ್ಞಾಪಕವಿಲ್ಲವೇ? ಆಗ ಉಳಿದನ್ನು ಎಷ್ಟು ಬುಟ್ಟಿಗಳಲ್ಲಿ ತುಂಬಿಸಿಕೊಂಡಿರಿ? ಅಲ್ಲದೆ 7 ರೊಟ್ಟಿಗಳಿಂದ 4,000 ಜನರನ್ನು ತೃಪ್ತಿಪಡಿಸಿದಾಗ ಉಳಿದನ್ನು ಎಷ್ಟು ಕುಕ್ಕೆಗಳಲ್ಲಿ ತುಂಬಿಸಿಕೊಂಡಿರಿ? ಹೀಗೆಂದು ನಾನು ಈಗ ರೊಟ್ಟಿಯನ್ನು ಕುರಿತು ಎಚ್ಚರಿಸಲಿಲ್ಲವೆಂದು ನೀವು ತಿಳಿಯದೆ ಹೋದಿರಿಲ್ಲ ಎಂದರು. ರೊಟ್ಟಿಯ ಹಿಟ್ಟನ್ನು ಉದುಕಿಬ್ಬಿಸುವ ಹುಳಿಯನ್ನು ಕುರಿತು ಅಲ್ಲ, ಫರಿಸಾಯರ ಮತ್ತು ಸದುಕಾಯರ ಬೋಧನೆಯ ವಿಷಯವಾಗಿ ಜಾಗರೂಕರಾಗಿರಬೇಕೆಂದು ಯೇಸು ಎಚ್ಚರಿಸಿದರೆಂದು ಆಗ ಶಿಷ್ಯರು ಅರ್ಥ ಮಾಡಿಕೊಂಡರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് നമുക്ക് രക്ഷ തരുവാനായി വന്ന യേശുവിനെ മനസ്സിൽ കാണുക. ನಮಗೆ ರಕ್ಷಣೆಯನ್ನು ನೀಡಲು ಬಂದಿರುವಂಥ ಯೇಸುವನ್ನು ನಾವು ಧ್ಯಾನಿಸೋಣ. ആ രക്ഷകൻ്റെ പീഡാനുഭവ ദിനങ്ങളിലേക്ക് നാം പ്രവേശിക്കുകയാണ്. ಆ ರಕ್ಷಕನ ಕಷ್ಟಪಾಡುಗಳ ದಿನಗಳನ್ನು ನಾವು ಧ್ಯಾನಿಸೋಣ. ഹൃദയത്തിൽ കർത്താവിനെ ദൈവമായി പൂജിക്കുവാൻ ആരാധിക്കുവാൻ നമുക്ക് സാധിക്കട്ടെ. ಹೃದಯದಲ್ಲಿ ದೇವರನ್ನು ಕರ್ತರಾಗಿ ರಕ್ಷಕರಾಗಿ ಪೂಜಿಸಲು ನಮಗೆ ಸಾಧ್ಯವಾಗದು. നമ്മുടെ എല്ലാ നൊമ്പരങ്ങളും വേദനകളും കഷ്ടങ്ങളും ഈ ബലിവേദിയിൽ നമുക്ക് സമർപ്പിക്കാം. ನಮ್ಮ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ವೇದನೆಗಳನ್ನು ಈ ಬಲಿವೇದಿಕೆಯಲ್ಲಿ ಸಮರ್ಪಿಸೋಣ. കാഴ്ചയായി നമുക്ക് നമ്മെ തന്നെ സമർപ്പിക്കാം. ಕಾಣಿಕೆಯಾಗಿ ನಮ್ಮನ್ನೇ ನಾವು ಸಮರ್ಪಿಸೋಣ. समर्पिता जेजू जीवी सांडून पात की जीणी नितळ माका तुका समर्पिता जेजू जीवी सांडो पात की जीणी नितळ माका तुका गे सुमिया गे तू माका काळीज मुझे दितां तुका गे सोमिया गे तू माका काळीज मुझे दितां तुका जियेंतल्या घडीता देखसू रोहांव जाला निरासपणांत हांव आसा तुंच मोजो परवोसो दी तूं म्हाका आसरो उजवण म्हज्या आत्म्याचो जिणयेंतल्या घडीता देखसूर हांव जाला निरासपणांत हांव आसा तुंच मोजो परवोसो दी तूं म्हाका आसरो उजवण म्हज्या आत्म्याचो गे सोमिया गे तूं म्हाका काळीज म्हजें दितां तुका गे सोमिया गे तूं म्हाका
प्लीज मुझे पिता तुका ഈ അപ്പത്തോടും വീഞ്ഞിനോടൊപ്പം നമ്മുടെ എല്ലാ അപേക്ഷകളെയും നമുക്ക് സമർപ്പിക്കാം. ಈ ರೊಟ್ಟಿಯ ಮತ್ತು ದ್ರಾಕ್ಷಾರಸ ಜೊತೆಗೆ ನಮ್ಮೆಲ್ಲ ಬೇಡಿಕೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ എല്ലാ നിയോഗങ്ങളെയും നമുക്ക് സമർപ്പിച്ച് പ്രാർത്ഥിക്കാം. ಎಲ್ಲ ಬೇಡಿಕೆಗಳನ್ನಿಟ್ಟು ನಮಗೆ ಸಮರ್ಪಿಸಿ ಪ್ರಾರ್ಥಿಸೋಣ. രോഗങ്ങളും രോഗപീഠകളും ರೋಗಗಳು ಮತ್ತು ಎಲ್ಲ ರೋಗ ಪೀಡೆಗಳನ್ನು തകർച്ചകളും പൈശാചിക പീഡനങ്ങളും ഏറ്റുന്ന കുടുംബങ്ങൾ ನಮ್ಮ ಸೋಲುಗಳು ಮತ್ತು ಸೈತಾನನ ಎಲ್ಲ ರೀತಿಯ ಉಪದ್ರವಗಳಿಂದ ജീവിത തടസ്സം നേരിടുന്ന എല്ലാ മക്കളും ಜೀವಿತದಲ್ಲಿ ಹಲವು ರೀತಿಯ ಅಡಚಣೆಗಳನ್ನು ಎದುರಿಸಿದಂತಹ ಮಕ್ಕಳು എല്ലാ നൊമ്പരങ്ങളും മുറിവുകളും ബലിവേദിയിൽ നമുക്ക് സമർപ്പിക്കാം. ಎಲ್ಲ ನೋವುಗಳನ್ನು ಮತ್ತು ಗಾಯಗಳನ್ನು ಅನುಭವಿಸುವ എല്ലാ രോഗികളെയും സമർപ്പിക്കുക. ಎಲ್ಲ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ആസ്പത്രിയിൽ ചികിത്സയിൽ കഴിയുന്ന രോഗികൾ, ಆಸ್ಪತ್ರೆಗಳಲ್ಲಿ ರೋಗಿಗಳಾಗಿ ಇರುವಂತಹ ಎಲ್ಲ ರೋಗಿಗಳನ್ನು, ഭവനങ്ങളിൽ കഴിയുന്ന കിടപ്പ് രോഗികൾ, ಮನೆಗಳಲ್ಲಿ ಎಲ್ಲ ಮಲಗಿಕೊಂಡಿರುವಂತಹ ಎಲ್ಲ ರೋಗಿಗಳನ್ನು, ആരുടെയും സഹായമില്ലാതെ വേദനിക്കുന്ന മാതാപിതാക്കന്മാരെ, ಯಾರ ಒಂದು ಸಹಾಯ ಹಸ್ತವೂ ಇಲ್ಲದೆ ಇರುವಂತಹ ಎತ್ತವರನ್ನು, എല്ലാ അർത്ഥനകളെയും കർത്താവിൻ്റെ കരങ്ങളിൽ നമുക്ക് സമർപ്പിക്കാം. ಎಲ್ಲ ಬೇಡಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳಿ. ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೋ ವಂದನ ಪಾವನಾನ್ಮನಿಗೋ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವಾ ಆಶ್ರಯ ದಾತನು ಇರುವನು ನಮ್ಮೊಡನೆ, ಅವನು ನಿದ್ರಾಧೀನರು ಮೃತಾರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಪರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರೈತ್ವತ್ವ ಭಜಿಸೋಣ.
ಆಶೀರ್ವದಿಸಿರಿ. ನನ್ನ ಸಹೋದರರಿ ಬಲಿ ಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವೆಂದೇ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಯ ಒಡೆಯರಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೇನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯ ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧ ನಿಮೀಲಿತ ನೇತ್ರರಾಗಿ ನಿಮ್ಮ ಹೃನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದ ಪವನ ಆನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃನ್ಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲೆ. ನಿಮ್ಮ ಹೃನ್ಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲೆ. ಅಬ್ರಹಾಮನ ದೇವನೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲೇ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಆಧಾರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದಿರಿ.
ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವೆರಗಿ ಆರಾಧಿಸುತ್ತಾರೆ. ಆಜ್ಞೆಯೆಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೊಸನ ಯೇಸುವಿನ ನಾಮಕ್ಕೆ, ಹೊಸನ 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 ಯೇಸುವಿನ ನಾಮಕ್ಕೆ, ಹೊಸನ ಹೊಸನ ಹೊಸನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಈ ಅಪ್ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೋಸಾನ ಹೋಸಾನ ದಾವೀದ ಪುತ್ರನಿಗೆ ಹೋಸಾನ, ಹೋಸಾನ ಹೋಸಾನ ದಾವೀದ ಪುತ್ರನಿಗೆ ಹೋಸಾನ. ಕರ್ತರ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸಾನ ಹೋಸಾನ ಕನ್ಯಾತನಯಗೆ ಹೋಸಾನ, ಹೋಸಾನ ಹೋಸಾನ ಕನ್ಯಾತನಯಗೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸೋದರೋ ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ.
ಅಂದೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ, ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆ ಆದಿವರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂತಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದ ನೀತಿವಂತರು ಪುನಿದರು ಆದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲ್ಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಎಲ್ಲರೆದ್ದು ನಿಂತುಕೊಳ್ಳೋಣ. ಚಪ್ಪಾಳೆಯನ್ನು ತಟ್ಟುತ್ತಾ ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ,
ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. 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 ಹೇಗೆ ನಾ ಜಪಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ಹೇಗೆ ನಾ ಜಪಿಸಬೇಕು, ಎಲ್ಲಿ ನಾ ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಚಿತ್ತ ನಡೆಸದಂತೆ ನಿಮ್ಮ ಚಿತ್ತ ನಡೆಸಬೇಕು, ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ. ನನ್ನ ಚಿತ್ತ ನಡೆಸದಂತೆ ನಿಮ್ಮ ಚಿತ್ತ ನಡೆಸಬೇಕು, ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನನಗೆ ನೀಡಿರಿ. Hallelujah, 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 hallelujah. Hirare kariya, hallelujah, hallelujah, hallelujah. Yeswe, 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 Yeswe. Hallelujah, hallelujah, hallelujah. Hirare hallelujah, hallelujah, hallelujah. Hirare kababari, hallelujah, Jesus. പവിത്രാത്മരേ, പവിത്രാത്മരേ, എല്ലാ മക്കളുടെ മേലും, എല്ലാ രോഗികളുടെ മേലും, എല്ലാ കഷ്ടങ്ങളുടെ മേലും വേഗം വരേണമേ. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. Hallelujah, 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 hallelujah. Hirare kariya, hallelujah, 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 hallelujah. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. 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 ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. 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 Hallelujah, 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 hallelujah. Hirare kariya, hallelujah. Chandra bare kala kala ure Chandra bare kala kala ure ba 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 ba. Ola re de chapa ba ri ari 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 ari. Ure kala kala Jesus. ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿಯ ಕೃತಜ್ಞತೆಯಾದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು
ಆತ್ಮೋದ್ಧಾರವನ್ನು ನಿತ್ಯ ಜೀವವನ್ನು ಪಡೆಯುವರು. ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ನಮ್ಮ ರಕ್ಷಕರ ಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ಭಕ್ತ್ಯಾದರಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದಿಂದೊಡಗೂಡಿದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯರಾದ ದೇವರಲ್ಲಿ ಕೃಪೆಯನ್ನು ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೇನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೇನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೇನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯೂ ಕರುಣೆಯೂ ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕಾರಣದಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಕ್ರಿಸ್ತರ ಶರೀರವು ರಕ್ತವರ್ಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಆಮೆನ್. ಸಹೋದರರೇ, ಸ್ವರ್ಗ ಸಾಮ್ರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಈಗ ಪರಮ ಪ್ರಸಾದದ ಸಮಯ. ದೀಕ್ಷಾ ಸ್ಥಾನ ಪಡೆದವರು ಮಾತ್ರ ಕರಗಳಿಂದ ಈ ಪರಮ ಪ್ರಸಾದವನ್ನು ಸ್ವೀಕರಿಸುವುದು, ಕೈಗಳಲ್ಲಿ ಮಾತ್ರ.
ಬರುವಾಗ ಮಾಸ್ಕನ್ನು ಹಾಕಿಕೊಂಡು ಬನ್ನಿ. ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರೋ ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ 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 ಹಾಲೆಲೂಯಾ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವನಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ 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 ಹಾಲೆಲೂಯಾ. കണ്ണുകൾ അടച്ച കരങ്ങൾ നെഞ്ചോട് ചേർത്ത് വെച്ച് നമ്മുടെ ഹൃദയത്തിലേക്ക് നാഥനെ നമുക്ക് ആരാധിക്കാം.
ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಿದಂಥ ದೇವರನ್ನು ನಾವು അവസാന ഞായറാഴ്ച ನಾವು യേശു ജെറുസലേത്തെ പ്രവേശിക്കുമ്പോൾ ಯೇಸುವನ್ನು ನಾವು ನಿರೀಕ್ಷಿಸುವಾಗ, ಪ್ರೀತಿಯನ್ನು ನಿರೀಕ್ಷಿಸುವಾಗ ജെറുസലേം നിവാസികൾ യേശുവിനെ കുരുത്തോലയിൽ കൈകളേന്തി അവിടുത്തെ സ്വാഗതം ചെയ്യുകയുണ്ടായി. അവസാന വിളികളാൽ അവിടുന്ന് സ്വീകരിക്കുകയായിരുന്നു. ಜೆರೂಸಲೇಮ್ ನಿವಾಸಿಗಳು ಆ ಗರಿಗಳ ಮುಖಾಂತರ ಯೇಸುವನ್ನು ಸ್ವೀಕರಿಸಿ ಯೇಸುವಿಗೆ ಹೊಸಾನವನ್ನು ಹಾಡಿದರು. നമ്മുടെ മനസ്സും സ്വർഗീയമായ ആനന്ദം കൊണ്ട് നിറയട്ടെ. ನಮ್ಮ ಹೃದಯಗಳು ಸ್ವರ್ಗೀಯ ಆನಂದದಿಂದ ತುಂಬಲಿ. നിന്നെ രക്ഷിക്കുന്നവൻ നിന്റെ ദൈവമായ കർത്താവ് നിന്നോടുകൂടെയുണ്ട്. ನಿನ್ನನ್ನು ರಕ್ಷಿಸುವ ಕರ್ತರಾದ ದೇವರು ನಿನ್ನ ಜೊತೆಯಲ್ಲಿದ್ದಾರೆ. നിന്റെ സൃഷ്ടാവായ ദൈവം നിന്നോടുകൂടെയുണ്ട്. ನಿನ್ನ ಸೃಷ್ಟಿಕರ್ತರು ನಿನ್ನ ಜೊತೆಯಲ್ಲಿದ್ದಾರೆ. ത്രിയേക ദൈവം നിന്നിൽ വസിക്കുന്നു. ತ್ರಿಯೇಕ ದೇವರು ನಿನ್ನಲ್ಲಿ ವಾಸ ಮಾಡುತ್ತಿದ್ದಾರೆ. പിതാവിനും പുത്രനും പരിശുദ്ധാത്മാവിനും ಪಿತಾ, ಸುತ ಮತ್ತು ಪವಿತ್ರಾತ್ಮರು നീ കൊടുക്കേണ്ട ഇരിപ്പിടമാണ് നിന്റെ ശരീരവും നിന്റെ മനസ്സും. ನೀನು ಕೊಡಬೇಕಾದ ಸ್ಥಾನವಾಗಿದೆ ನಿನ್ನ ಹೃದಯ ಮತ್ತು ಮನಸ್ಸು. നിന്റെ ശരീരം കൊണ്ട് മനസ്സുകൊണ്ട് നീ ദൈവത്തിനെ മഹത്വപ്പെടുത്തുക. ನಿನ್ನ ಶರೀರ ಮತ್ತು ಮನಸ್ಸಿನಿಂದ ನೀನು ದೇವರನ್ನು ಮಹಿಮೆಪಡಿಸಬೇಕು. യേശുവേ വന്ദനേ, ಯೇಸುವೆ ವಂದನೆ, യേശുവേ ആരാധನೆ, ಯೇಸುವೆ ಆರಾಧನೆ, യേശുവേ സ്തുതി, യേശുവേ സ്തുതി, യേശുവേ മഹിമേ, യേശുവേ മഹിമ, യേശുവേ സ്തോത്ര, യേശുവേ സ്തോത്ര. ഹല്ലേലൂയ, 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 ഹല്ലേലൂയ. ಹಲ್ಲೆಲೂಯ. ಎಲ್ಲರೂ ಎದ್ದೆನೆದ್ದುಕೊಳ್ಳಿರಿ. ಎಲ್ಲರೂ ಎದ್ದು ನಿಂತುಕೊಳ್ಳಿ. പരിപാവന ബലി പൂജയലി സുരനാദന നമി സിദ നമഗേ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲು ನಮಗೊಂದು ನಮನ ನಮನ ಶಿರವಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವಾರ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ ಪಾವತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯೇ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಿಲಿ. ಪುನಃ ಬಲಿ ಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಯಾರಿಗಾದರೂ ಸಾಕ್ಷಿ ನೀಡಲಿಕ್ಕಿದ್ದರೆ ದಯಮಾಡಿ ಮುಂದಕ್ಕೆ ಬರುವುದು. ಸಾಕ್ಷಿ ಚೊಕ್ಕವಾಗಿ ಸ್ವಚ್ಛವಾಗಿರಬೇಕು. ನೀವು ಎಷ್ಟು ಉದ್ದ ಎಳಿತೀರಿ ನಿಮ್ಮ ಸಾಕ್ಷಿಗೆ ಕ್ಲೈಮ್ಯಾಕ್ಸೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ.
ಹಾಗೆ ಚೊಕ್ಕದಾಗಿ ನಿಮ್ಮ ಹೆಸರು ಏನಾಗಿದೆ ಅಷ್ಟು ಹೇಳಿದರೆ ಸಾಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಚೊಕ್ಕದಾಗಿ ಚಿಕ್ಕದಾಗಿ ನಿಮ್ಮ ಸಾಕ್ಷಿ ಇರಲಿ. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ಎಪ್ರೋಜಿನ್ ಡಿಸೋಜಾ. ನನ್ನ ಅಣ್ಣ ಆಲ್ಬನ್ ಡಿಸೋಜಾ ಅವರು ಕುವೈಟ್ನಲ್ಲಿ ಕೆಲಸದಲ್ಲಿರುವಾಗ BP ಜಾಸ್ತಿ ಆಗಿ ಒಂದು ಸೈಡ್ ಇದು ಇರಲಿಲ್ಲ, ಬಲ ಇರಲಿಲ್ಲ. ಅವರು 2 ತಿಂಗಳಿಂದ ಅಲ್ಲಿ ಮಲಗಿದಲ್ಲೇ ಇದ್ದರು. ಮೊನ್ನೆ ಸೋಮವಾರ ಅವರು ಊರಿಗೆ ಬಂದಿದ್ದಾರೆ. ಬರಲಿಕ್ಕೆ ಬಿಡಲಿಲ್ಲ, ಆದರೂ ಅವರು ಕೂತ್ಕೊಂಡಾದರೆ ಬಂದಿದ್ದಾರೆ. ಸುರಕ್ಷಿತವಾಗಿ ಬಂದು ತಲುಪಿದ್ದಕ್ಕೆ ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಇವತ್ತು ಕೂಡ ಪ್ರೇಸ್ ಆ್ಯಂಡ್ ವರ್ಷಿಪ್ ಮಾಡುವಾಗ ತುಂಬ ಜನರಿಗೆ ದೇವರು ಮುಟ್ಟಿದ್ದಾರೆ, ಗುಣಪಡಿಸಿದ್ದಾರೆ. ನೀವು ಸಾಕ್ಷಿ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ದೇವರು ಎಷ್ಟೋ ಜನರನ್ನು ಒಳ್ಳೇದು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. 10 ಜನ ಕುಷ್ಠರೋಗಿಗಳನ್ನು ಗುಣಪಡಿಸಿದರು. ವಾಪಸ್ ಯಾರು ಬಂದದ್ದು? ಒಬ್ಬರು ಮಾತ್ರ. ಅದು ಕೂಡ ಕ್ರಿಶ್ಚಿಯರಲ್ಲ ಅವರು. ಪ್ರೈಸ್ ದಿ ಲಾರ್ಡ್. ಬೇರೆ ಧರ್ಮದವರವರು ಬಂದಿದ್ದರು. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಿಮ್ಮ ಸಾಕ್ಷಿಗಳನ್ನು ಹೇಳಿ, ಖಂಡಿತವಾಗಿ ನಿಮಗೆ ನಿಮ್ಮಿಂದ ಇತರರಿಗೆ ಒಳ್ಳೆಯದಾಗ್ತದೆ. ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ಫ್ಲೋರಿನ್ ಡಿಸೋಜಾ. ನಾನು ರಾಣಿಪುರದಿಂದ ಬಂದಿದ್ದೇನೆ. ಕಳೆದ ತಿಂಗಳಲ್ಲಿ ನನ್ನ ಅತ್ತೆಯವರ ಕಣ್ಣು ಆಪ್ರೇಷನ್ ಆಯಿತು. ಕಣ್ಣು ಆಪ್ರೇಷನ್ ಆಗುವ ಮೊದಲೇ ಸರ್ ನಮಗೆ ಹೇಳಿದರು, ಸಂಪೂರ್ಣವಾಗಿ ದೃಷ್ಟಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಮ್ಮ, ಆದರೂ ದೇವರ ಮೇಲೆ ಭಾರ ಹಾಕಿ ಆಪ್ರೇಷನ್ ಮಾಡ್ತಾ ಇದ್ದೇವೆ ಅಂತೇಳಿ. ಆಪ್ರೇಷನ್ ಆಯಿತು. ಮರುದಿನ OPDಗೆ ಹೋಗಿ ಟೆಸ್ಟ್ ಇತ್ತು. ಆ ಸಮಯದಲ್ಲಿ ನನ್ನ ಅತ್ತೆಯವರ ಕಣ್ಣು ಟೆಸ್ಟ್ ಮಾಡುವಾಗ ಅವರಿಗೆ ಏನೂ ಕಾಣೋದಿಲ್ಲ. ನನಗೂ ನನ್ನ ನಾದಿನಿಗೂ ತುಂಬ ದುಃಖ ಆಯಿತು. ನಾನು ಅಲ್ಲೇ ಕೂತ್ಕೊಂಡು ಹತ್ತು ಬಿಟ್ಟೆವು ನಾವೆಲ್ಲರೂ. ಆವಾಗ ನಾನು ಹೇಳಿದೆ, ನಾನು ಸಾಕ್ಷಿಪಡಿಸುವೆ ನನ್ನ ಅತ್ತೆಯವರಿಗೆ ಕಣ್ಣು ಕಂಡರೆ ಅಂತೇಳಿ. ಅದೇ ಕ್ಷಣದಲ್ಲಿ ಅವರಿಗೂ ಮತ್ತೆ ನಾವು ನಿಮ್ಮ ಕೈಯನ್ನು ನೋಡಿ ಅತ್ತೆ, ನಿಮ್ಮ ಕೈ ನಿಮಗೆ ಕಾಣುತ್ತದಾ ಅಂತ ಕೇಳಿದಾಗ ನನಗೆ ಮೊದಲು ನನ್ನ ಕೈ ಕಾಣ್ತಾ ಇರಲಿಲ್ಲ, ನನ್ನ ಕೈ ಈಗ ಸಂಪೂರ್ಣವಾಗಿ ಕಾಣ್ತಾ ಇದೆ ಅಂತ ಹೇಳಿದರು. ಅದರ ಮರುದಿನ ಅವರು ಒಂದು ಸ್ವಲ್ಪ ಮುಂದೆ ಹೇಳಿದೆ, ನನ್ನ ಕಿವಿ ಓಲೆ ಬಾತ್ರೂಮಲ್ಲಿ ಬಿದ್ದಿದೆಯಾ ನೋಡಿ ಅಂತೇಳಿ. ಅವರು ಬೆಳಿಗ್ಗೆ ಹೋಗಿ ನೋಡುವಾಗ ಕಿವಿ ಓಲೆ ಸಿಕ್ಕಿತು, ಹಿಂದಿನ ಸೈಡ್ ಸಿಗಲಿಲ್ಲ ಅಂತ ಹೇಳಿದರು. ಮತ್ತೆ ಹೇಳಿದೆ, ನೋಡಿ ಸರಿಯಾಗಿ ಇರಬಹುದು ಅಂತೇಳಿ. ಆವಾಗಲೇ ಅವರು ಕಾಲ್ ಮಾಡಿದ್ದು ಹೇಳಿದರು, ಎರಡೂ ಇದೆ ಅಂತೇಳಿ. ದೇವರಿಗೆ ತುಂಬ ಹೃದಯದಿಂದ ನಾನು ಸಾಕ್ಷಿ ಹೇಳ್ತೇನೆ. ಮತ್ತು ಥ್ಯಾಂಕ್ಸ್ ಲಾರ್ಡ್, ಥ್ಯಾಂಕ್ಸ್ ಜೀಸಸ್, ಥ್ಯಾಂಕ್ಸ್ ಯು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಗಂಡಸರ ಕೆಲಸ ಬೆಂಡೋಲೆ ನೋಡುವುದು ಮಾತ್ರ ನೋಡಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ದೇವರು ಇಷ್ಟು ದೊಡ್ಡ ದೊಡ್ಡ ಸಾಕ್ಷಿಗಳಿವೆ. ನೀವು ಆ ಚೇರಲ್ಲಿ ಕೂತ್ಕೊಂಡು ಚೇರ್ ಬಿಸಿ ಮಾಡ್ತೀರಲ್ಲ. ಪ್ರೈಸ್ ದಿ ಲಾರ್ಡ್. ಎಷ್ಟು ಒಳ್ಳೆಯ ಸಾಕ್ಷಿಗಳು ನೋಡಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನ ಹೆಸರು ಸುನಿಲ್ ಅಂತೇಳಿ ಮರಿಯಾಶ್ರಮ್ ತಲಪಾಡಿಯಿಂದ ಬಂದಿದ್ದೀನಿ. ನಾನು 3-4 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ನನಗೆ ಅಂದರೆ ತುಂಬ ಸಾಲ ಇತ್ತು, ಮನೆ ತಗೊಂಡದ್ದು ಮತ್ತು ಮದುವೆದು ಸಾಲ ಇತ್ತು. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಆಗ ಬ್ರದರ್ ಇಲ್ಲಿ ಹೇಳಿದರು, ಒಬ್ಬರಿಗೆ ಸಾಲ ಎಲ್ಲ ತೀರಿಸ್ತದೆ. ಪ್ರತ್ಯೇಕವಾಗಿ ನಮ್ಮಲ್ಲಿ ಎಷ್ಟೋ ಜನ ಪ್ರಾರ್ಥನೆ ಕೇಳಿದ್ದಾರೆ. ಕೆಲವು ಪ್ರಾರ್ಥನೆಗಳು ಈ ಬಾಕ್ಸಲ್ಲಿ ಹಾಕಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಆನ್ಲೈನಲ್ಲಿ ಯಾರೆಲ್ಲ ಇವತ್ತು ನಮ್ಮ ಈ ಧ್ಯಾನಕ್ಕೆ ಕೂಟವನ್ನು ನೋಡ್ತಾ ಇದ್ದಾರೆ ಹಾಗೂ ಭಾಗವಹಿಸಿದ್ದಾರೆ, ಅವರಿಗಾಗಿ ಇವತ್ತು ಪ್ರಾರ್ಥಿಸೋಣ. ಮತ್ತೊಂದು ವಿಶೇಷ ಪ್ರಾರ್ಥನೆ ನಿಮ್ಮಲ್ಲಿ ಬೇಡಿಕೊಳ್ಳುವುದಂದರೆ, ನಮ್ಮ ಈ ಧ್ಯಾನ ಕೇಂದ್ರದ ನಿರ್ದೇಶಕರಾದಂಥ ವಂದನೆಯ ಸ್ವಾಮಿ ಫಾದರ್ ಜೋಸೆಫ್ ವಾಣಿಯಂತರವ್ರದ್ದು ಮೊನ್ನೆ ಬುಧವಾರ ಜನ್ಮದಿನ ಆಚರಣೆ ಜನ್ಮದಿನ ಇತ್ತು. ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಿರಿ ಇವತ್ತು ಆರಾಧನೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅವರ ಮೇಲೆ ತುಂಬ ಜವಾಬ್ದಾರಿ ಇದೆ. ಇದೆಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಲು ಬೇಕಾದ ಕೃಪೆ, ಭಾಗ್ಯ, ಆರೋಗ್ಯ ಭಾಗ್ಯ, ಮನಸ್ಸಿಗೆ ನೆಮ್ಮದಿ ಹಾಗೂ ಈ ಕೆಲಸಗಳನ್ನು ಇನ್ನೂ ಹೆಚ್ಚು ಮಾಡಲು ಎಲ್ಲ ಕುಟುಂಬಗಳನ್ನು ದೇವರ ಕಡೆ ತರಲು ಬೇಕಾದ ಕೃಪೆ ವರದಾನಗಳು ಈ ನಮ್ಮ ವಂದನೆಯ ಸ್ವಾಮಿಗೆ ಸಿಗಲೆಂದು ಇವತ್ತಿನ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಎಲ್ಲ ಕೋರಿಕೆಗಳನ್ನು, ನಿಮ್ಮ ಎಲ್ಲ ಬೇಡಿಕೆಗಳನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡಿ 1 ನಿಮಿಷ ನಿಮಗೆ ಸಮಯ ಕೊಡ್ತೀನಿ. ಎಲ್ಲ ನಿಮ್ಮ ಬೇಡಿಕೆಗಳು, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, 2 ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಬೇಡಿಕೆಗಳು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ. ಈಗ ದೇವರು
ಯೇಸು ಖುದ್ದಾಗಿ ವೇದಿಕೆ ಮೇಲೆ ಬರುವಾಗ ನಿಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸಲು ಶಕ್ತರಾಗಿದ್ದಾರೆ ಪ್ರಿಯರೇ. ನಿಮ್ಮೆಲ್ಲ ಬೇಡಿಕೆಗಳನ್ನು, ನಿಮ್ಮೆಲ್ಲ ಕೋರಿಕೆಗಳನ್ನು ಈಡೇರಿಸಲು ಶಕ್ತರಾಗಿದ್ದಾರೆ. ಯಾವುದೊಂದು ಕೋರಿಕೆ ಈಡೇರಿಸಲು ಸಾಧ್ಯವಿಲ್ಲಂತ ಅವರಿಗೆ ಇಲ್ಲ. ಯಾಕೆಂದರೆ ಅವರು ಈ ಲೋಕವನ್ನು ಸೃಷ್ಟಿಸಿದ ನಮ್ಮನ್ನು ಸೃಷ್ಟಿಸಿದ, ಈ ಲೋಕವನ್ನು ಸೃಷ್ಟಿಸಿದ, ನಮ್ಮನ್ನು ಈ ಲೋಕದಲ್ಲಿ ಆಳುವಂಥ ದೇವರು. ಕೃಪೆ ವರದಾನಗಳಿಂದ ನಮ್ಮಲ್ಲಿ ತುಂಬಲಿ, ಪವಿತ್ರಾತ್ಮರ ಶಕ್ತಿ ನಮ್ಮನ್ನು ಅನುಗ್ರಹಿಸಲಿ. ಹಾಗೂ ಇವತ್ತು ನಮಗೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ನಮಗೂ ನಮ್ಮ ಕುಟುಂಬಕ್ಕೂ ಬಿಡುಗಡೆಯಾಗಲೆಂದು ಈ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸೋಣ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆಂದು ಸರ್ವವೆಂದು ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೇನೆ ಸರ್ವವೆಂದು ದಾಸನು ನಾ. ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀವೇ ಸರ್ವವೆಂದು ದಾಸನು ನಾ. ಬಲಕೈಯನ್ನು ಮೇಲಕ್ಕೆತ್ತೋಣ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀವೇ ಸರ್ವವೆಂದು ದಾಸನು ನಾ. ದಾಸನು ನಾ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. Worship you, Jesus. Thank you, Father. ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ಎಲ್ಲರೆದ್ದು ನಿಂತುಕೊಳ್ಳೋಣ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯ,
ವೈದ್ಯನು ನೀ ನನ್ನ ಸಂತೃಪ್ತಿಯು ನೀ ನಂದೇವಾ ನೀ ನನ್ನ ರಕ್ಷಕನು ನೀ ನನ್ನ ವೈದ್ಯನು ನೀ ನನ್ನ ಸಂತೃಪ್ತಿಯು ನೀ ನಂದಿವಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಅರಸಿ ನನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀವೇ ಸರ್ವವೆಂದು ದಾಸನು ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ಯೇಸುವೆ ನಮ್ಮ ಪಾಲಕರು, ಯೇಸುವೆ ನನ್ನ ಆಶ್ವಾಸನೆ. ಬೈಬಲಲ್ಲಿ 8,000ಕ್ಕಿಂತ ಮೇಲ್ಪಟ್ಟ ವಾಗ್ದಾನಗಳಿವೆ. ಅದು ನಿನಗಾಗಿ ನನಗಾಗಿ ದೇವರು ಮಾಡಿದಂಥ ವಾಗ್ದಾನಗಳು, ಅದೇ ಆಶ್ವಾಸನೆಗಳು. ಅವರೇ ನಮ್ಮ ಮುಂಬಲವು, ಅವರೇ ನಮ್ಮ ದೇವರು. ನಾವೆಲ್ಲರೂ ಈ ಆರಾಧನೆಯಲ್ಲಿ ನಮ್ಮ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತಾ, ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ದೇವರನ್ನು ಆರಾಧಿಸುವುದಿಲ್ಲ, ಯಾರೆಲ್ಲ ದೇವರ ಹತ್ತಿರ ಬರುವುದಿಲ್ಲ ಅಂಥವರನ್ನು ನೆನೆಸಿಕೊಂಡು ಅವರ ಪರವಾಗಿ ಈ ಕರಗಳನ್ನು ಮೇಲಕ್ಕೆತ್ತುತ್ತಾ ದೇವರನ್ನು ಆರಾಧಿಸೋಣ ಪ್ರಿಯರೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲ ಕುಟುಂಬದ ಬಂಧನಗಳು ಮುರಿಯಲ್ಪಡಲಿ ಮುರಿಯಲ್ಪಡಲಿ. ಯೇಸುವೇ 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 ಹಲ್ಲೆಲೂಯಾ ಹಲ್ಲೆಲೂಯಾ. ಕೈ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ನಾವು ಆರಾಧಿಸೋಣ. ಚಪ್ಪಾಳೆ ತಟ್ಟುತ್ತಾ ಅವರನ್ನು ಬರಮಾಡಿಕೊಳ್ಳೋಣ. ಗಟ್ಟಿ ಚಪ್ಪಾಳೆಯಿಂದ ಕುಟುಂಬದ ಸಲುವಾಗಿ ನಾವು ಚಪ್ಪಾಳೆ ತಟ್ಟುತ್ತಾ ಬರಮಾಡಿಕೊಳ್ಳೋಣ. ಯೇಸುವಿನ ಶಕ್ತಿಯನ್ನು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. യേശുവിൻ്റെ സാന്നിധ്യത്തിൽ നമ്മൾ നിൽക്കുമ്പോഴാണ്, യേശുവിನ സന്നിധിಯಲ್ಲಿ ನಾವು ನಿಂತುಕೊಳ್ಳುವಾಗ ദൈവം നമുക്ക് തരുന്ന സൗഖ്യവും വിടുതലും രക്ഷയും നമ്മെ ചിന്തിപ്പിക്കുന്നത്. ದೇವರು ನಮಗೆ ಕೊಡುವ ಸೌಖ್ಯವನ್ನು ರಕ್ಷೆಯ ಬಗ್ಗೆಯೂ ನಾವು ಚಿಂತಿಸುತ್ತೇವೆ. രക്ഷകന്റെ സാന്നിധ്യത്തിലാണ് നമ്മൾ നിൽക്കുന്നത്. ರಕ್ಷಕನ ಸಾನ್ನಿಧ್ಯದಲ್ಲಿ ನಾವು ಇಲ್ಲಿ ನಿಂತಿದ್ದೇವೆ. ആ സാന്നിധ്യം നമ്മെ സന്തോഷത്തിലേക്കും വിടുതലിലേക്കും നയിക്കുന്നതാണ്. ಅವರ ಸಾನ್ನಿಧ್ಯವು ನಮ್ಮನ್ನು ಸಂತೋಷ ಮತ್ತು ಬಿಡುಗಡೆಗೆ ಮುನ್ನಡೆಸುತ್ತದೆ. നമുക്ക് വലതുകരം നെഞ്ചോട് ചേർത്ത് വെച്ചുകൊണ്ട് ನಮ್ಮ ಬಲಗೈಯನ್ನು ನಮ್ಮ ಎದೆ ಮೇಲೆ ಇಟ್ಟುಕೊಳ್ಳೋಣ. യേശുവേ എന്നെ രക്ഷിക്കണമേ, ಯೇಸುವೇ ನನ್ನನ್ನು ರಕ್ಷಿಸಿರಿ. നമുക്കൊന്ന് ഉറക്കെ പറയാം. യേശുവേ, ನಮ್ಮ ಗಟ್ಟಿಯಾಗಿ ಹೇಳೋಣ. ಯೇಸುವೇ ನನ್ನನ್ನು ರಕ್ಷಿಸಿರಿ, ನನ್ನನ್ನು ರಕ್ಷಿಸಿರಿ. ಯೇಸುವೇ 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 ಯೇಸುವೇ ನನ್ನನ್ನು ಸೌಖ್ಯಪಡಿಸಿರಿ, ನಮ್ಮನ್ನು ಸೌಖ್ಯಪಡಿಸಿರಿ. ಯೇಸುವೇ ಯೇಸುವೇ ನನ್ನನ್ನು ಸೌಖ್ಯಪಡಿಸಿರಿ, ನಮ್ಮನ್ನು ಸೌಖ್ಯಪಡಿಸಿರಿ. ಯೇಸುವೇ ಯೇಸುವೇ ನನ್ನನ್ನು ರಕ್ಷಿಸಿರಿ, ನನ್ನನ್ನು ರಕ್ಷಿಸಿರಿ, ನನ್ನನ್ನು ರಕ್ಷಿಸಿರಿ, ನನ್ನನ್ನು ರಕ್ಷಿಸಿರಿ. ಹಲ್ಲೆಲೂಯಾ 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 ഹല്ലേലൂയ 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 ഹല്ലേലൂയ. ലൂക്കായുടെ സുവിശേഷം 9-ാം അധ്യായം 1-ാം വാക്യം.
ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 1ನೇ ವಾಕ್ಯ. അവൻ 12 പേരെയും വിളിച്ച് സകല പിശാചുക്കളുടെ മേൽ അവർക്ക് അധികാരവും ശക്തിയും കൊടുത്തു. ಅವರು 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ದೆವ್ವಗಳನ್ನು ಬಿಡಿಸಲು, ರೋಗ ನಿವಾರಣೆ ಮಾಡಲು ಶಕ್ತಿಯನ್ನು ನೀಡಿದರು. അതോടൊപ്പം രോഗങ്ങൾ സുഖപ്പെടുത്തുവാനും ಅದರ ಮುಖಾಂತರ ರೋಗಗಳನ್ನು ಸೌಖ್ಯಪಡಿಸುವಂತ, ദൈവരാജ്യം പ്രസംഗിക്കുവാനും ದೇವರ ಸಾಮ್ರಾಜ್ಯದ ಬಗ್ಗೆ ಹೇಳಲು, രോഗികളെ സുഖപ്പെടുത്തുവാനുമായി അവൻ അവരെ അയച്ചു. ರೋಗಿಗಳಿಗೆ ಸೌಖ್ಯಗಳನ್ನು ನೀಡಲು ಅವರನ್ನು ಕಳಿಸಿಕೊಟ್ಟರು. റോമർ 10 അധ്യായം 9 വാക്യം. ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಾಕ್ಯ. ആകയാൽ യേശു കർത്താവാണെന്ന് അധരം കൊണ്ട് ഏറ്റുപറയുകയും ദൈവമവനെ മരിച്ചവരുടെ ഉയർപ്പിച്ച് ഹൃദയത്തിൽ വിശ്വസിക്കുകയും ചെയ്താൽ നീ രക്ഷ പ്രാപിക്കും. നമുക്ക് നേരിട്ട് ചെല്ലാം. റോമർ 10:9. ರೋಮ 10ನೇ ಅಧ್ಯಾಯ 9ನೇ ವಾಕ್ಯ. ಯೇಸು ಸ್ವಾಮಿಯೇ ಪ್ರಭು. ಎಲ್ಲರೂ ಉಚ್ಚರಿಸೋಣ. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ, ನೀವು ಉದ್ಧಾರವನ್ನು ಹೊಂದುತ್ತೀರಿ. ಒಂದೊಡ ಮುಖ ನೇಟಿದೆಲ್ಲ. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀರಿ. ലൂക്കായുടെ സുവിശേഷം 12 അധ്യായം 8 വാക്യം. ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 8ನೇ ವಾಕ್ಯ. ഞാൻ നിങ്ങളോട് പറയുന്നു, മനുഷ്യരുടെ മുമ്പിൽ എന്നെ ഏറ്റുപറയുന്ന ഏതൊരുവനെയും ദൈവത്തിൻ്റെ ദൂതന്മാരുടെ മുമ്പിൽ മനുഷ്യപുത്രനും ഏറ്റുപറയും. ನಾನು ನಿಮಗೆ ಹೇಳುತ್ತೇನೆ, ನನ್ನನ್ನು ಜನರ ಮುಂದೆ ಬಹಿರಂಗವಾಗಿ ಒಪ್ಪಿಕೊಳ್ಳುತ್ತಾನೋ ಅವನನ್ನು ನರಪುತ್ರನು ಸಹ ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು. മനുഷ്യരുടെ മുമ്പിൽ എന്നെ തള്ളിപ്പറയുന്നവനെ ദൈവദൂതന്മാരുടെ മുമ്പിൽ ഞാനും തള്ളിപ്പറയും. ಮನುಷ್ಯರ ಮುಂದೆ ನನ್ನನ್ನು ನಿರಾಕರಿಸುವನು, ನಾನು ಕೂಡ ದೇವರ ಮುಂದೆ ನಿರಾಕರಿಸುವೆನು. ഹല്ലേലൂയ, 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 ഹല്ലേലൂയ. മത്തായി 5:17 മുതൽ 19 വരെയുള്ള വാക്യങ്ങൾ. മത്തായನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 17 മുതൽ 19 വരെ. 17ರಿಂದ 19 ತನಕ. നിയമത്തെയോ പ്രവാചകന്മാരെ അസാധുവാക്കുവാനാണ് ഞാൻ വന്നതെന്ന് നിങ്ങൾ വിചാരിക്കരുത്. അസാധുവാക്കുവാനല്ല, പൂർത്തിയാക്കുവാനാണ് ഞാൻ വന്നത്. മത്തായി 5:17 മുതൽ 19 വരെ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗರ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ആകാശം ഭൂമിയും കടന്നു പോകുന്നതുവരെ സമസ്തവും നിറവേറുവോളം നിയമത്തിൽ നിന്ന് വള്ളിയോ പുള്ളിയോ മാറുകയില്ലെന്ന് സത്യമായി ഞാൻ നിങ്ങളോട് പറയുന്നു. ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ നിരർത്ഥകമാകതെന്നു നിಮಗೆ സത്യವಾಗಿ ಹೇಳುತ್ತೇನೆ. ഈ പ്രമാണങ്ങളിൽ ഏറ്റവും നിസ്സാരമായെന്ന് ലംഘിക്കുവാൻ മറ്റുള്ളവരെ പഠിപ്പിക്കുകയോ ചെയ്യുന്നവൻ സ്വർഗരാജ്യത്തിൽ ചെറിയവനെന്ന് വിളിക്കപ്പെടും. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. എന്നാൽ അതനുസരിക്കുകയും പഠിപ്പിക്കുകയും ചെയ്യുന്നവൻ സ്വർഗരാജ്യത്തിൽ വലിയവനെന്ന് വിളിക്കപ്പെടും. ಆದರೆ ಅದನ್ನು ಅನುಸರಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ದೊಡ್ಡವನೆಂದು ಕರೆಯಲ್ಪಡುವನು. കണ്ണുകളടച്ച കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿಕೊಳ್ಳಿ, ನಿಮ್ಮ ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಡಿ. ഹൃദയത്തിൽ ദൈവത്തിനും അവിടുത്തെ വചനത്തിനും ഒന്നാം സ്ഥാനം കൊടുത്ത് ജീവിക്കുവാനായിട്ട് ഒരുങ്ങുക. ಹೃದಯದಲ್ಲಿ ದೇವರ ವಾಕ್ಯಗಳಿಗೆ ಮೊದಲ ಸ್ಥಾನವನ್ನು ಕೊಟ್ಟು ಜೀವಿಸಲು
ഓരോ മനുഷ്യനും ദൈവത്തിൻ്റെ പേടകമായി മാറ്റപ്പെടട്ടെ. ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ಸೃಷ್ಟಿಯೆಂದು ಮಾರ್ಪಟ್ಟು പുരാതന കാലത്ത്, പഴയ നിയമകാലത്ത് ಹಳೆಯ ಕಾಲದಲ್ಲಿ ദൈവം വാഗ്ദാന പേടകം മനുഷ്യന് മുമ്പിൽ കൊണ്ടുവന്നു. ದೇವು ವಾಗ್ದಾನವಾದ ಪೆಟ್ಟಿಗೆಯನ್ನು ಜನರ ಮುಂದೆ ತಂದರು. ആ വാഗ്ദാന പേടകത്തിൽ 3 വസ്തുക്കൾ ഉണ്ടായിരുന്നു. ಆ ವಾಗ್ದಾನದ ಪೆಟ್ಟಿಗೆಯಲ್ಲಿ 3 ವಸ್ತುಗಳಿದ್ದವು. അഹരോന്റെ വടി, ಅಹರೋನ ಕೋಲು, 10 പ്രമാണങ്ങള്, 10 ಕಟ್ಟಳೆಗಳು, ദൈവം കൊടുത്ത മന്ന, ದೇವರು ಕೊಟ್ಟ ಮನ್ನಾ. ഇത് 3 വാഗ്ദാന പേടകത്തിലുണ്ടായിരുന്നു. ഈ 3 വാഗ്ദാന പെട്ടിಗೆಗಳು ಇದ್ದವು. ദൈവ സാന്നിധ്യമാണ് വാഗ്ദാന പേടകം കൊണ്ട് ലോകത്തിന് നൽകപ്പെട്ടത്. ದೇವರ ಸಾನ್ನಿಧ್ಯವಾಗದೆ ವಾಗ್ದಾನ ಪೆಟ್ಟಿಗೆಯಲ್ಲಿ ನೀಡಿದ್ದು അതേ വാഗ്ദാന പേടകം തന്നെയാണ് ಅದೇ ವಾಗ್ದಾನ ಪೆಟ್ಟಿಗೆಯನ್ನು ഈ അൾത്താരയിൽ നമുക്കായി വന്നിരിക്കുന്നത്. ഈ അൾത്താരിಯಲ್ಲಿ ഈ ബലിപീഠದಲ್ಲಿ ನಮಗಾಗಿ ಬಂದಿರುವುದು. സകല നിയമവും അവന്റെ മുമ്പിൽ പൂർത്തീകരിക്കപ്പെട്ടു. സകല നീತಿ ಅವನ ಮುಖಾಂತರ ಇತಿಗೊಳಿಸಲಾಯಿತು. സകല പ്രവചനങ്ങളും അവന്റെ മുമ്പിൽ പൂർത്തീകരിക്കപ്പെട്ടു. ಸಕಲ ಪ್ರವಚನಗಳು ಅವನ ಮುಂದೆ ಪೂರ್ತಿಯಾಯಿತು. സകല അനുഷ്ഠാനങ്ങൾ അവന്റെ മുമ്പിൽ പൂർത്തീകരിക്കപ്പെട്ടു. ಸಕಲವಾದ ಅನುಷ್ಠಾನಗಳು ಅವನ ಮುಂದೆ ಪೂರ್ತೀಕರಿಸಲ್ಪಟ್ಟಿತು. ലോകത്തിൽ സംഭവിച്ച, ಲೋಕದಲ್ಲಿ ನಡೆದಂತ, മനുഷ്യന്റെ ചരിത്രത്തിൽ സംഭവിച്ച, ಮನುಷ್ಯನ ರಕ್ತದಲ್ಲಿ ನಡೆದಂತ ഏറ്റവും വലിയ അത്ഭുതമായിരുന്നു ಅತಿ ದೊಡ್ಡ ಒಂದು ಘಟನೆಯಾಗಿತ್ತು യേശുവിന്റെ പീഡാസഹനം, ಯೇಸುವಿನ ಕಷ್ಟ ಮತ್ತು യേശുവിന്റെ കുരിശുമരണം, ಯೇಸುವಿನ ಶಿಲುಬೆ ಮರಣ, അവിടുത്തെ ഉയർപ്പ്, ಅಲ್ಲಿನ ಪುನರುತ್ಥಾನ, ആ ചരിത്ര സംഭവത്തിൽ പങ്കുപറ്റുവാൻ ಆ ചരിത്ര ಘಟನೆಯಲ್ಲಿ ನಾವು ಪಾಲ್ಗೊಳ್ಳಲು ദൈവം പാപിയും ബലഹീനരുമായി നമ്മെ കൂട്ടിച്ചേർത്തു. ದೇವರು ಪಾಪಿಗಳು ಬಲಹೀನರಾದ ನಮ್ಮನ್ನು ಸೇರಿಸಿಕೊಂಡರು. നമ്മുടെ പാപങ്ങളാണ് അവൻ ഏറ്റെടുത്തത്. ನಮ್ಮ ಪಾಪಗಳನ್ನು ಅವರು ವಹಿಸಿಕೊಂಡರು. നമ്മുടെ രോഗങ്ങളാണ് അവൻ വഹിച്ചത്. ನಮ್ಮ ರೋಗ ರುಜಿನಗಳನ್ನು ಅವರು ವಹಿಸಿಕೊಂಡರು. നമുക്ക് വേണ്ടി അവൻ മുറിവുകൾ ഏൽപ്പിക്കപ്പെട്ടു. ನಮಗೋಸ್ಕರ ಆತ ಗಾಯಗೊಂಡನು. നമ്മുടെ രക്ഷയ്ക്കായി അവൻ മുറിവേൽപ്പിക്കപ്പെട്ടു. ಆತ ನಮ್ಮ ರಕ್ಷೆಗಾಗಿ ಗಾಯಗೊಂಡನು. വേദനയും സഹനവും സഹിച്ചവൻ, ನೋವುಗಳು ಮತ್ತು ಸಹನೆಯನ್ನು ಸಹಿಸಿಕೊಂಡು ശരീരം നമുക്കായി പിളർക്കപ്പെട്ടവൻ, ಶರೀರವನ್ನು ಗಾಯಗೊಳಿಸಿದ ನಮಗಾಗಿ. അവിടുത്തെ ശരീരം കുരിശ് തറയ്ക്കപ്പെട്ടപ്പോൾ ಅವರ ಶರೀರವು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಾಗ കുന്തം കൊണ്ട് കുത്തിയ ಅಲ್ಲಿ ಕೋಲಿನ ಅವರಿಗೆ ಚುಚ್ಚಿ സദാധിപൻ വിളിച്ചു പറഞ്ഞു, ಅಲ್ಲಿಂದ ಸಭಾಧಿಪತಿ ಕೂಗಿ ಕರೆದನು, ഇവൻ സത്യത്തിൽ ദൈവത്തിന്റെ പുത്രനായിരുന്നു. ಇವನು ಸತ್ಯದಲ್ಲಿ ನಿಜವಾಗಿಯೂ ದೇವರ ಪುತ್ರನಾಗಿದ್ದನು. ഇവൻ സത്യത്തിൽ ദൈവത്തിന്റെ പുത്രനായിരുന്നു. ಇವನು ಸತ್ಯದಲ್ಲಿ ದೇವರ ಪುತ್ರನಾಗಿದ್ದನು. യേശുവിന്റെ ഹൃദയത്തിൽ നിന്ന് ಯೇಸುವಿನ ಹೃದಯದಿಂದ രക്തവും ജലവും പുറപ്പെട്ടു. ನೀರು ಮತ್ತು ರಕ್ತವು ಹರಿಯಿತು. ആ രക്തം മനുഷ്യന്റെ ജീവനെയാണ് സൂചിപ്പിക്കുന്നത്. ಆ ರಕ್ತವು ಮನುಷ್ಯನ ಜೀವನವನ್ನು ಸೂಚಿಸುತ್ತದೆ. ആ ജലം പരിശുദ്ധാത്മാവിന്റെ അഭിഷേകമാണ് സൂചിപ്പിക്കുന്നത്. ಆ ನೀರು ಪವಿತ್ರಾತ್ಮರ ಅಭಿಷೇಕವನ್ನು ಸೂಚಿಸುತ್ತದೆ. അന്ന് സഭ ആരംഭിക്കുകയായി. ಅವತ್ತು ಪವಿತ್ರ ಧರ್ಮಸ್ಥೆಯು ಸ್ಥಾಪಿಸಲ್ಪಟ್ಟಿತು. ആ സഭയുടെ ആരംഭകരായി, ಆ ಸಭೆಯ ಆರಂಭವಾಗಿ അത് നോക്കിക്കൊണ്ട് നിന്നിരുന്ന ಅದನ್ನು ನೋಡುತ್ತಾ ಇದ್ದ സദാധിപൻ തന്നെ സാക്ഷ്യപ്പെടുത്തുന്നു. ಆ ಸಭಾಪತಿಯೇ ಸಾಕ್ಷ್ಯಪಡಿಸುತ್ತಾನೆ. അവൻ സഭയുടെ പ്രതിനിധിയായി മാറ്റപ്പെട്ടു. ಅವನು ಸಭೆಯ ಒಂದು ಪ್ರತಿನಿಧಿಯಾಗಿ ಮಾರ್ಪಟ್ಟನು. പരിശുദ്ധ അമ്മയും ಪರಿಶುದ್ಧ ಮಾತೆಯವರು, യോഹന്നാനും ಯೋವಾನನು, സബദിയ പുത്രന്മാരും ಸಬದಿಯ ಪುತ್ರರು യേശുവിന്റെ കുരിശിന്റെ താഴെ അത് നോക്കിക്കൊണ്ട് നിന്നു. ಯೇಸುವಿನ ಶಿಲುಬೆಯ ಬುಡದಲ್ಲಿ ನೋಡಿಕೊಂಡು ನಿಂತಿದ್ದರು. ആദ്യത്തെ സഭ അംഗങ്ങളാണ് അവര്. ಆ ಸಭೆಯ ಅಂಗಗಳಾಗಿದ್ದಾರೆ ಅವರು. അതിന് സാക്ഷ്യം വഹിച്ചവര്, ಅದಕ್ಕೆ ಸಾಕ್ಷ್ಯ ವಹಿಸಿದ್ದರು. അതിനുശേഷം കടന്നു വന്ന ಅದರ ನಂತರ ಬಂದಂತ അരിമത്ഥ്യക്കാരൻ ജോസഫ് അതിന് സാക്ഷ്യമായി മാറി. ಅರಿಮಥೆಯನ ಜೋಸೆಫನು ಅದಕ್ಕೆ ಸಾಕ್ಷಿಯಾದನು. നിക്കോദേമോസ് അതിന് സാക്ഷിയായി മാറി. ನಿಕೋದೇಮನು ಅದಕ್ಕೆ ಸಾಕ್ಷಿಯಾದನು. ദൈവമേ, ದೇವರೇ, ആ കൂട്ടായ്മയിലേക്ക് ಆ ಒಂದು ಒಗ್ಗಟ್ಟಿನಲ್ಲಿ നാമം വിളിക്കപ്പെട്ടു, ನಾವು ಮುರಿಯಲ್ಪಟ್ಟು, നാമം തെരഞ്ഞെടുക്കപ്പെട്ടു. ನಾವು ಆರಿಸಲ್ಪಟ್ಟು ദൈവത്തിന്റെ മഹത്തായ പദ്ധതിയായിരുന്നു. ದೇವರ ಒಂದು ಪದ್ಧತಿಯಾಗಿತ್ತು ಅದು. പരിശുദ്ധാത്മാവിലുള്ള നിന്റെ ജനനം, ಪವಿತ್ರ ಆತ್ಮರ ಜನನವು ഈ ലോകത്തിൽ മറ്റാർക്കും കിട്ടാത്ത ಈ ಲೋಕದಲ್ಲಿ ಯಾರಿಗೂ ಸಿಗದಂತ ആ വലിയ സൗഭാഗ്യത്തിലേക്ക്, ಆ ಒಂದು ದೊಡ್ಡ ಸೌಭಾಗ್ಯಕ್ಕೆ, അനുഗ്രഹത്തിന്റെ സ്രോതസ്സിലേക്ക് ಅನುಗ್ರಹದ ಒಂದು ಬುಗ್ಗೆಗೆ ദൈവം നിന്നെ തിരഞ്ഞെടുക്കുകയായിരുന്നു. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. നമ്മുടെ മനസ്സ് സന്തോഷവും ആനന്ദം കൊണ്ട് നിറയട്ടെ. ನಮ್ಮ ಮನಸ್ಸಿನಲ್ಲಿ ಸಂತೋಷ ಮತ್ತು ಆನಂದ ತುಂಬಲಿ. യേശുവിന്റെ പീഡാസഹനങ്ങള്, ಯೇಸುವಿನ ಕಷ್ಟ ಕಾರ್ಪಣ್ಯಗಳು നമ്മുടെ സഹനങ്ങളെ പൂർത്തീകരിക്കുന്നതാണ്. ನಮ್ಮ ಸಹನೆಯನ್ನು ಪೂರ್ತಿಗೊಳಿಸಲಿ. നമ്മുടെ വേദനകളെ പൂർത്തീകരിക്കുന്നതാണ്. ನಮ್ಮ ನೋವುಗಳನ್ನು ಇತಿಗೊಳಿಸಲಿ. നമ്മുടെ കഷ്ടങ്ങൾക്ക് മറുപടിയാണ്.
നമ്മുടെ എല്ലാ നൊമ്പരങ്ങൾക്കും മറുപടിയാണ് യേശുവിന്റെ ನಮ್ಮ സഹനങ്ങൾ. ಎಲ್ಲ ಕಷ್ಟ ನೋವುಗಳಿಗೆ ಉತ್ತರವಾಗಿದೆ. ನಮ್ಮ ಕരങ്ങൾ നെഞ്ചോട് ചേർത്ത് വെക്കാം. ನಮ್ಮ ಕೈಗಳನ್ನು ಹೃದಯದ ಮೇಲೆ ഈ ಇಡೋಣ. നിമിഷം നീ സൗഖ്യപ്പെട്ടിരിക്കുന്നു. ಈ ಸಮಯದಲ್ಲಿ ನಾವು ಸೌಖ್ಯ ಹೊಂದುತ್ತೇವೆ. ഈ നിമിഷം നീ സ്വതന്ത്രനാക്കപ്പെട്ടിരിക്കുന്നു. ಈ ದಿನದಲ್ಲಿ ನಾವು ಸೌಖ್ಯ ಹೊಂದುತ್ತೀರಿ. ഞാൻ വന്നിരിക്കുന്നത് ನಾನು ಬಂದಿರುವುದು നിങ്ങൾക്ക് ജീവൻ ഉണ്ടാകാനും ನಾನು ನಿಮಗೆ ಜೀವ ಕೊಡುವುದಕ್ಕೂ അത് സമൃദ്ധിയായി ഉണ്ടാകുന്നതിനും വേണ്ടിയാണ്. ಅದನ್ನು ಯಥೇಚ್ಛವಾಗಿ ಕೊಡುವುದಕ್ಕೂ ആ ജീവന്റെ സമൃദ്ധിയിലേക്ക് ദൈവം നമ്മെ വിളിച്ചു. ಆ ದೈವದ ಸೌಂದರ್ಯಕ್ಕೆ ನಮ್ಮನ್ನು ಕರೆದುಕೊಂಡರು. ആ ജീവന്റെ സമൃദ്ധിയിലേക്ക് ദൈവം നമ്മെ തെരഞ്ഞെടുത്തു. ಆ ಜೀವದ ಸೌಂದರ್ಯಕ್ಕೆ ನಮ್ಮನ್ನು ಆರಿಸಿಕೊಂಡರು. നമ്മുടെ മനസ്സ് നന്ദിയും സ്തുതിയും കൊണ്ട് നിറയട്ടെ. ನಮ್ಮ ಮನಸ್ಸು ಕೃತಜ್ಞತೆಯಿಂದ ತುಂಬಲಿ. യേശുവിന്റെ കുരിശിന്റെ കീഴെയാണ് നമ്മൾ നിൽക്കുന്നത്. ಯೇಸುವಿನ ಶಿಲುಬೆಯ ಬುಡದಲ್ಲಿ ನಾವು ಈಗ ನಿಂತಿದ್ದೇವೆ. അവിടുത്തെ സാന്നിധ്യത്തിന്റെ നിറവിലാണ് നമ്മൾ വസിക്കുന്നത്. ಅವರ ಸಾನ್ನಿಧ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ഈ നിമിഷം എത്രയോ ഉന്നതമാണ്. ಈ ನಿಮಿಷವು ಎಷ್ಟೊಂದು ಫಲಪ್ರದವಾಗಿದೆ. ഈ സമയം എത്രയോ മഹത്വമാണ്. ಈ ಸಮಯವು ಎಷ್ಟೊಂದು ಮಹೋನ್ನತವಾಗಿದೆ. ദൈവത്തിന്റെ മഹത്വം കണ്ടെത്തിയ നിമിഷമാണിത്. ದೇವರ ಮಹಿಮೆಯನ್ನು ಕಂಡಂತಹ ಒಂದು ಸಮಯವಾಗಿದೆ. പത്രോസും യോഹന്നാനും ಪೇತ್ರನ ಮತ್ತು ಯೋಹಾನನು ಯಾಕೋಬನು താബോർ മലയിൽ വെച്ച് ತಾಬೋರ್ ಬೆಟ್ಟದ ಮೇಲೆ യേശുവിന്റെ രൂപാന്തരീകരണം ശ്രദ്ധിച്ചപ്പോൾ ಯೇಸುವಿನ ರೂಪಾಂತರವನ್ನು ಗಮನಿಸಿದಾಗ ദൈവത്തിന്റെ മഹത്വം, ದೇವರ ಮಹಿಮೆಯು, ത്രിയേക ദൈവത്തിന്റെ മഹത്വം, ತ್ರಿಯೇಕ ದೇವರ ಮಹಿಮೆಯು, പിതാവിന്റെയും പുത്രന്റെയും പരിശുദ്ധാത്മാവിന്റെയും മഹത്വം ಪಿತ ಸುತ ಮತ್ತು ಪವಿತ್ರಾತ್ಮರ ಮಹಿಮೆಯು അവർക്ക് അനുഭവപ്പെടുകയുണ്ടായി. ಅವರಿಗೆ ಅನುಭವ ಉಂಟಾಯಿತು. അവർക്ക് ദർശിക്കുകയുണ്ടായി. ಅವರ ದೇವರ ಮಹತ್ವವನ್ನು ದರ್ಶಿಸಿದರು. ആ അനുഭവം നമ്മെയും നടത്തുമാറാകട്ടെ. ಆ ಅನುಭವವು ನಮ್ಮನ್ನು ಮುನ್ನಡೆಸಲಿ. ആ മഹത്വത്തിലേക്ക് നമുക്ക് നടന്നു വരാം. ಆ ಮಹಿಮೆಗೆ ನಾವು ನಡೆದು ಮುನ್ನೋಗೋಣ. സദാ സമയവും ത്രിയേക ദൈവത്തെ ആരാധിക്കുവാൻ, ಸದಾ ಸಮಯ ತ್ರಿಯೇಕ ದೇವರನ್ನು ಆರಾಧಿಸುತ್ತಾ അവിടുത്തെ മഹത്വം ദർശിക്കുവാൻ ಅವರ ಮಹಿಮೆಯನ್ನು ನೋಡುತ್ತಾ നമുക്ക് സാധിക്കട്ടെ. ನಮಗೆ രോഗങ്ങൾ, രോഗപീഠകൾ നമ്മെ വിട്ടുമാറട്ടെ. ಎಲ್ಲಾ ಕಾಯಿಲೆಗಳು, ರೋಗಗಳು ನಮ್ಮನ್ನು ಬಿಟ್ಟು ಹಗಲಲಿ. എല്ലാ ദുഃഖങ്ങളും പ്രയാസങ്ങളും നമ്മെ വിട്ടുമാറട്ടെ. ಎಲ್ಲಾ ರೋಗ ರುಜಿನಗಳು, ಅಸ್ವಸ್ಥತೆಗಳು ನಮ್ಮನ್ನು ಬಿಟ್ಟು ಹಗಲಲಿ. എല്ലാ തടസ്സങ്ങളും, ಎಲ್ಲ ಅಡಚಣೆಗಳು, എല്ലാ പൈശാചിക പീഡകളും, ಎಲ್ಲ ಸೈತಾನನ ಬಂಧನಗಳು, എല്ലാ അന്ധകാര ശക്തികളും, ಎಲ್ಲ ಅಂಧಕಾರದ ಶಕ್ತಿಗಳು ഈ നിമിഷം നമ്മെ വിട്ടുമാറട്ടെ. ಈ ನಿಮಿಷ ನಮ್ಮನ್ನು ಬಿಟ್ಟು ದೂರ ಹೋಗಲಿ. സാമ്പത്തിക തടസ്സങ്ങൾ നമ്മെ വിട്ടുമാറട്ടെ. ಎಲ್ಲ ಅಡಚಣೆಗಳು ಬಿಟ್ಟು ಹೋಗಲಿ. സ്ഥലത്തിന്റെ, ഭവനത്തിന്റെ തടസ്സങ്ങൾ നമ്മെ വിട്ടുമാറട്ടെ. ನಮ್ಮ ವಾಸ ಮಾಡುವ ಸ್ಥಳದಲ್ಲಿರುವ ಯಾವುದೇ ಅಡಚಣೆಗಳು ಅದೆಲ್ಲ ಬಿಟ್ಟು ಹೋಗಲಿ. ദൈവം നൽകുന്ന സന്തോഷത്തിലേക്ക് നമുക്ക് കടന്നു വരാം. ದೇವರು ನೀಡುವಂತ ಸಂತೋಷಕ್ಕೆ ನಾವು ಮುನ್ನುಗ್ಗೋಣ. അവിടുന്ന് ಅಲ್ಲಿಂದ ഇസ്രായേൽ മക്കളെ രക്ഷിച്ചവനാണ്. ಇಸ್ರಾಯೇಲ್ ಮಕ್ಕಳಿಗೆ ರಕ್ಷಣೆಯನ್ನು ನೀಡಿದವರು. അവിടുന്ന് ಅಲ್ಲಿಂದ തെരഞ്ഞെടുക്കപ്പെട്ട, ಆರಿಸಲ್ಪಟ್ಟ അബ്രഹാത്തിന്റെയും ഇസഹാക്കിന്റെയും യാക്കോബിന്റെയും ദൈവമാണ്. ಅಬ್ರಾಹಂನ, ಇಸಾಕನ ಮತ್ತು ಯಾಕೋಬನ ದೇವರಾಗಿದ್ದಾರೆ. ദൈവം നമുക്ക് പരിചയപ്പെടുന്ന അപ്രകാരം തന്നെയാണ്. ದೇವರು ನಮಗೆ ಪರಿಚಯಪಡಿಸ್ತಾ ಇದ್ದಾರೆ. ഈ നിമിഷം നമ്മുടെ മനസ്സ്, ಈ ನಿಮಿಷ, ಈ ಸಮಯದಲ್ಲಿ ನಮ್ಮ ಮನಸ್ಸನ್ನು ആ തെരഞ്ഞെടുപ്പിന്റെ ഭാഗം കൊണ്ട് നിർവൃതി അടയട്ടെ. ಆ ಚುನಾಯಿಸಲ್ಪಟ್ಟ ಒಂದು ಇದರಲ್ಲಿ ನಾವು, നമ്മുടെ മനസ്സ് ആനന്ദം കൊണ്ട് നിറയട്ടെ. ನಮ್ಮ ಮನಸ್ಸು ಆನಂದದಿಂದ ತುಂಬಲಿ, സന്തോഷം കൊണ്ട് നിറയട്ടെ. ಸಂತೋಷದಿಂದ ತುಂಬಲಿ, സ്വർഗീയ ആനന്ദം കൊണ്ട് നിറയട്ടെ. ಸ್ವರ್ಗೀಯ ಸಂತೋಷದಿಂದ ತುಂಬಲಿ. ഹല്ലേലൂയ, 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 ഹല്ലേലൂയ. യേശുവേ സ്തോത്ര, യേശുവേ ആരാധന, യേശുവേ മഹിമ. ഹല്ലേലൂയ, 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 ഹല്ലേലൂയ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ
ಆರಾಧಿಸುವೆನು ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ ಸರ್ವವನ್ನು ಆಳುವವನೇ ನಿಮ್ಮನ್ನೇ ಆರಾಧಿಸುವೆ ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ ಸರ್ವವನ್ನು ಆಳುವವನೇ ನಿಮ್ಮನ್ನೇ ಆರಾಧಿಸುವೆ ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಉನ್ನತ ದೇವಾನೀನೇ ನಿಮ್ಮನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನೀನೇ ನಿಮ್ಮನ್ನೇ ಆರಾಧಿಸುವೆ ಉನ್ನತ ದೇವಾನೀನೇ ನಿಮ್ಮನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನೀನೇ ನಿಮ್ಮನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ ನನ್ಬಾಳ ಜಯವು ನೀನೇ ನಿಮ್ಮನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ ನನ್ಬಾಳ ಜಯವು ನೀನೇ ನಿಮ್ಮನ್ನೇ ಆರಾಧಿಸುವೆ ಪರಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಪರಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು 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 ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ 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 ಆಮೆನ್ ಹಲ್ಲೆಲೂಯಾ 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 ಆಮೆನ್ ಹಲ್ಲೆಲೂಯಾ 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 ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ
നമുക്ക് അവിടുത്തെ ആശീർവാദം സ്വീകരിക്കാം. ನಮಗೆ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ಆರಾಧನೆ ಅಪ್ಪ ಆರಾಧನೆ ಯೇಸುವೆ ಆರಾಧನೆ ಆತ್ಮನೆ ಆರಾಧನೆ ಆರಾಧನೆ ಅಪ್ಪ ಆರಾಧನೆ ಯೇಸುವೆ ಆರಾಧನೆ ಆತ್ಮನೆ ಆರಾಧನೆ ಆರಾಧನೆ ಅಪ್ಪ ಆರಾಧನೆ ಯೇಸುವೆ ಆರಾಧನೆ ಆತ್ಮನೆ ಆರಾಧನೆ. Praise the Lord. Praise the Lord. Hallelujah.